ಕಾರ್ಗಿಲ್ ವಿಜಯ ದಿವಸ್ ಹಿನ್ನೆಲೆ ಯೋಧಾ ಕ್ರಿಯೇಷನ್ ಅಡಿಯಲ್ಲಿ ನಿರ್ಮಾಣವಾದ ನಮಸ್ತೆ ಭಾರತ ವಾರಿಯರ್ಸ್ ಹಾಡು ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡುತ್ತಿದೆ. ದೇಶದ ಸೈನಿಕರು, ರೈತರು ಹಾಗೂ ವಾರಿಯರ್ಸ್ಗಳನ್ನು ಅಭಿನಂದಿಸಲು ಯೋಧಾ ಕ್ರಿಯೇಷನ್ ಈ ಹಾಡನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದೆ. ನವೀನ್ ಗೌಡ ಕಾರ್ಯತಡ್ಕ ಇವರ ನಿರ್ಮಾಣದ ಈ ಹಾಡಿಗೆ ಸ್ವತಃ ಇವರೇ ಸಾಹಿತ್ಯವನ್ನು ಬರೆದು ಹಾಡಿದ್ದಾರೆ. ಇನ್ನು ಸಂಗೀತವನ್ನು ಧೀರಜ್ ಸಾಥ್ ನೀಡಿದ್ರೆ ಟೆಂಪಲ್ ಸೌಂಡ್ ಅವರು ಸಂಕಲನದಲ್ಲಿ ಕೈ ಜೋಡಿಸಿದ್ದಾರೆ. ಇನ್ನು ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಂಡ ಕೆಲವೇ ಕ್ಷಣದಲ್ಲಿ ಭಾರಿ ಪ್ರಶಂಸೆಗೆ ಪಾತ್ರವಾಗಿದೆ. ಗಡಿಯ ಮ್ಯಾಲೆ ಕಾದುಕೊಂತ ನಮ್ಮ ಸೈನಿಕ ಮಾಡುತ್ತಿಹರು ದೇಶಕ್ಕಾಗಿ ನಿತ್ಯ ಕಾಯಕ. ವೈದ್ಯಕೀಯ ಸಿಬ್ಬಂದಿಯ ಈಗ ನಾಯಕ, ಗಟ್ಟಿ ನಿರ್ಧಾರ ಮಾಡಿ ನಿಂತ ಸೇವಕ. ಸಂಪೂರ್ಣ ಲಾಕ್ಡೌನ್ होने जा रहा है. ವಂದನೆ ನಿಮಗೆ ವಂದನೆ, ದೇಶದ ಅಭಿನಂದನೆ. ಗೆದ್ದು ಬಾ ನಮ್ ಇಂಡಿಯಾ, ದೇಶಕ್ಕಾಗಿ ಹಗಲು ರಾತ್ರಿ ಶ್ರಮವನ್ನು ಪಟ್ಟೆ. 3 ಹೊತ್ತು ನಮಗಾಗಿ ಅನ್ನ ನೀರು ಬಿಟ್ಟೆ. ನಿಮ್ಮ ತ್ಯಾಗದಿಂದ ನಮ್ಮ ಬದುಕು ಸುಂದರ. ಚೆನ್ನಾಗಿರ್ಲಿ ಸ್ವಾಮಿ ನಿಮ್ಮ ಮುಟ್ಟು ಸಂಸಾರ. ವಂದನೆ ನಿಮಗೆ ವಂದನೆ, ದೇಶದ ಅಭಿನಂದನೆ. ಗೆದ್ದು ಬಾ